ಲೋಕಸಭಾ ಒಟ್ಟುಡು ಮೂಜನೆ ಸರ್ತಿಗೆ ಗೆಂದಿನ ನಳಿನ್ ಕುಮಾರ್ ಕಟೀಲ್ ಶುಕ್ರವಾರ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೂ ಪೋದು ಇಸೇಸ ಪೂಜೆ ಸಂದಾದ ದೇವೇರ್ನ ಇಂಪು ನಟ್ಟೊಂಡಿರು. ಈ ಸರ್ತಿದ ಲೋಕಸಭಾ ಒಟ್ಟುಡು 2.5 ಲಕ್ಷ ಹೆಚ್ಚು ಓಟು ದಿತ್ತದು ಮೂಜನೆ ಸರ್ತಿಗೆ ಲೋಕಸಭಾ ಸದಸ್ಯರಾಯನ ನಳಿನ್ ಕುಮಾರ್ ಕಟೀಲ್ ಶುಕ್ರವಾರ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೂ ಹೋದು ವಿಶೇಷ ಪೂಜೆ ಸಂದೈತ ಮಲ್ತಿರು. ದೇವಸ್ಥಾನದಲ್ಲಿ ಕೊಡು ಮೊಕ್ತೇಸರಿರು ವಾಸುದೇವ ಅಸ್ರಣ್ಯರು ದೇವರನ್ನ ಶೇಷವಸ್ತ್ರ ಕೊಡ್ದು ಮರ್ಯಾದೆ ಮಲ್ತಿರು. ಲಕ್ಷ್ಮೀನಾರಾಯಣ ಅಸ್ರಣ್ಣ, ಅನಂತ ಪದ್ಮನಾಭ ಅಸ್ರಣ್ಣ, ಹರಿನಾರಾಯಣ ದಾಸ ಅಸ್ರಣ್ಣ, ವೆಂಕಟರಮಣ ಅಸ್ರಣ್ಣ, ಶಾಸಕರು ಉಮಾನಾಥ ಕೋಟ್ಯನ್, ಬಿಜೆಪಿ ಮಂಡಲ ಗುರ್ಕಾರ್ಯರು ಈಶ್ವರ ಕಟೀಲ್, ಯುವ ಮೋರ್ಚಾ ಗುರ್ಕಾರ್ಯರು ಅಭಿಲಾಷ್ ಶೆಟ್ಟಿ ಕಟೀಲ್ ಒಟ್ಟು ಬಿಟ್ಟರು.